ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಷಾಢ ಮಾಸದಲ್ಲಿ ಸಂಘ ಸಂಸ್ಥೆಗಳು ಯುವಕ ಮಂಡಲಗಳು ಆಟಿಕೂಟವನ್ನು ಹಮ್ಮಿಕೊಳ್ಳುತ್ತವೆ. ಈ ಆಟಿಕೂಟದಲ್ಲಿ ವಿಶೇಷವಾಗಿ ತುಳುನಾಡಲ್ಲಿ ಅಂದಿನ ಕಾಲದಲ್ಲಿ ಕೆಲವೊಂದು ಖಾದ್ಯಗಳನ್ನು ತಯಾರಿಸುತ್ತಿದ್ರು. ಈ ಆಟಿಕೂಟ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಆದರೆ ಇಲ್ಲಿ ವಿಶೇಷತೆ ಎಂದರೆ ಬಂದರ್ ಪೊಲೀಸ್ ಠಾಣೆಯಲ್ಲಿ ಆಟಿಕೂಟ ಜರುಗಿದ್ದು ಆಟಿ ತಿಂಗಳಿನಲ್ಲಿ ತಯಾರಿಸುತ್ತಿದ್ದ ಖಾದ್ಯಗಳನ್ನು ಠಾಣೆಯ ಸಿಬ್ಬಂದಿ ವರ್ಗದವರು ಸ್ವತಃ ತಾವೇ ಮನೆಯಲ್ಲಿ ತಯಾರಿಸಿ ಠಾಣೆಯ ಸಹೋದ್ಯೋಗಿಗಳ ಜೊತೆ ಊಟ ಮಾಡಲಾಯಿತು. ಈ ಆಟಿಕೂಟವನ್ನು ಎಸಿಪಿ ಮಹೇಶ್ ಕುಮಾರ್ ಉದ್ಘಾಟಿಸಿದ್ರು. ಇವರ ಜೊತೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಉಪಸ್ಥಿತರಿದ್ದರು. ತುಳುನಾಡಿನ ಆಟಿ ತಿಂಗಳಿನ ಖಾದ್ಯಗಳ ಜೊತೆ ರಾಗಿ ಮುದ್ದೆ ಇದ್ದದ್ದು ವಿಶೇಷವಾಗಿತ್ತು. ಹುಳಿ ಚಟ್ನಿ, ತಜಂಗ್ ಪಲ್ಯ, ಹಾಗಲಕಾಯಿ ಪಲ್ಯ, ಮಶ್ರೂಮ್ ಕಡಲೆ ಪಲ್ಯ ಸಹಿತ ಇತರ ಖಾದ್ಯಗಳನ್ನು ಸವಿಯಲಾಯಿತು.